ಶ್ರೀಮದ್ ಜಗದ್ಗುರು ಆನೆಗೊಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಪಟ್ಟಾಭಿಷೇಕ ಮಹೋತ್ಸವದ 18ನೇ ವರ್ಷದ ಚಾತುರ್ಮಾಸದ ಸಮಾರೋಪ ಸಮಾರಂಭ ಪಡುಗುತ್ಯಾರ್ನಲ್ಲಿ ನಡೆಯಿತು. ಸಮಾರೋಪದ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡಿದರು. ವಿಶ್ವಕರ್ಮ ಜಯಂತಿಯಂದು ಸಮಾಜದ ಪ್ರತಿ ದೇವಸ್ಥಾನ, ಮಂದಿರ ಹಾಗೂ ಮನೆಗಳಲ್ಲಿ ವಿಶ್ವಕರ್ಮ ಧ್ವಜ ಹಾರಿಸುವುದರ ಮೂಲಕ ಎಲ್ಲರೂ ಸಮಾಜದ ಮೇಲಿನ ಅಭಿಮಾನ ತೋರಿಸಬೇಕೆಂದು ಕರೆ ನೀಡಿದರು. ಸರಸ್ವತಿ ಮಂದಿರ ಪುಷ್ಕರಣಿಯಿಂದ ಆಗಲಿಕ್ಕೆ ಒಂದೆರಡು ನಮ್ಮ ದೇಶ ಭಾರತ ಹಿಂದೂ ಸಂಸ್ಕೃತಿ ಮತ್ತು ಪರಂಪರೆಯ ಪುಷ್ಕರಣ ಪೂಜಾ ಮಹೋತ್ಸವ ಕನ್ಯಾಸಂಗಮವನ್ನು ಪ್ರತಿ ಮನೆಯ ಮೇಲೆ ಅದನ್ನು ನಾವು ವಿಶ್ವಬ್ರಾಹ್ಮಣರು ಅಂತ ಹೇಳಿದ್ರೆ ಎಲ್ಲ ಸಮಾಜಕ್ಕೂ ಬೇಕಾಗುತ್ತೆ, ಎಲ್ಲ ಧರ್ಮಗಳಿಗೂ ಬೇಕಾಗುತ್ತೆ. ಎಲ್ಲ ಧರ್ಮದ ಧಾರ್ಮಿಕ ಕೇಂದ್ರಗಳ ನಿರ್ಮಾಣ ಆಗಬೇಕಿದ್ರೆ ಶಿಲ್ಪಿಗಳು ಬೇಕು. ಮುಸ್ಲಿಮರ ಮಸೀದಿ ಕಟ್ಟಬೇಕಿದ್ರೆ ಶಿಲ್ಪಿಗಳು ಬೇಕು, ಕ್ರಿಶ್ಚಿಯನ್ನರ ಚರ್ಚೆ ಕಟ್ಟಬೇಕಿದ್ರೆ ಶಿಲ್ಪಿಗಳು ಬೇಕು, ಬೌದ್ಧರ ಚೈತ್ಯಾಲಯಗಳು ಕಟ್ಟಬೇಕಿದ್ರೆ ಶಿಲ್ಪಿಗಳು ಬೇಕು, ಜೈನರ ಬಸಿಗಳು ಕಟ್ಟಬೇಕು